ಗ್ವಾಟೆಮಾಲಾ, ಭಾರತ, ಇಂಡೋನೇಷಿಯಾ ಈ 3 ದೇಶಗಳು ಪ್ರಪಂಚದ 85% ಏಲಕ್ಕಿ ಬೆಳೆಯುತ್ತವೆ. ಗ್ವಾಟೆಮಾಲಾ ಹಾಗೂ ಭಾರತ ಆಗಾಗ 1 ಹಾಗೂ 2ನೇ ಸ್ಥಾನಗಳನ್ನು ಬದಲಿಸಿಕೊಳ್ಳುತ್ತವೆ. ಯುರೋಪ್, ಅದರಲ್ಲೂ ಸ್ಕ್ಯಾಂಡಿನೇವಿಯಾದ ದೇಶಗಳು ಬಹುವಾಗಿ ಏಲಕ್ಕಿ ತರಿಸಿಕೊಳ್ಳುತ್ತವೆ. ಭಾರತದ ಕೇರಳ ಹೆಚ್ಚು ಏಲಕ್ಕಿ ಬೆಳೆಯುವ ರಾಜ್ಯವಾಗಿದೆ. ಇಡುಕ್ಕಿ ಜಿಲ್ಲೆ ಏಲಕ್ಕಿ ಬೆಳೆಗೆ ಪ್ರಸಿದ್ಧಿ. ಕೇರಳದ 70%, ಕರ್ನಾಟಕ 20%, ತಮಿಳುನಾಡು 10% ಏಲಕ್ಕಿ ಬೆಳೆಯುವ ದೇಶದ ರಾಜ್ಯಗಳಾಗಿವೆ. ಆದರೆ ಏಲಕ್ಕಿ ರಾಜಧಾನಿ ಎನಿಸಿರುವುದು ತಮಿಳುನಾಡಿನ ಬೋದಿನಾಯಕನೂರು. ಇಲ್ಲಿ ಅತ್ಯುತ್ತಮ ಏಲಕ್ಕಿ ಬೆಳೆಯುವುದಲ್ಲದೆ ಲೋಕಪ್ರಸಿದ್ಧ. ಏಲಕ್ಕಿ ಮಾರುಕಟ್ಟೆ ಬ್ರಿಟಿಷರ ಕಾಲದಿಂದಲೂ ಇದೆ. ದೊಡ್ಡ ಏಲಕ್ಕಿ ಎಂಬ ಒಂದು ಜಾತಿ ಇದೆ. ಅದು 88% ಸಿಕ್ಕಿಂನಲ್ಲಿ ಬೆಳೆಯುತ್ತದೆ. ಅದಕ್ಕೆ ಲೋಕಪ್ರಿಯತೆ ತೀರಾ ಕಡಿಮೆ.